ಶ್ರೀ ಗುರುಗಣಾಧಿಪತಿಭ್ಯೋ ನಮಃ. ಪಾಲಿಸು ಗಜವದನ ಸುಗುಣ ವಿಶಾಲದಯ ಸದನಯ ಗಜವದನ ದಯಾ ಸದನ ಆಯ 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 ಗಜವದನ दीप अयोध्या दीप श्री राम प्रदीप सुंदर मंदिर रम्य मनोहर सुंदर मंदिर रम्य मनोहर अंगद जगद मंदोदीप अयोध्या दीप श्री राम प्रदीप अयोध्या दीप रामोत्सव ಇದು ರಾಮೋತ್ಸವ ರಾಮೋತ್ಸವ ಇದು ರಾಮೋತ್ಸವ ಅಯೋಧ್ಯಾಪುರ ಉತ್ಸವ ಅಯೋಧ್ಯಾಪುರ ಉತ್ಸವ ರಾಮೋತ್ಸವ ರಾಮೋತ್ಸವ ಇದು ರಾಮೋತ್ಸವ ರಾಮೋತ್ಸವ ಇದು ರಾಮೋತ್ಸವ ರಾಮೋತ್ಸವ ಇದು ರಾಮೋತ್ಸವ ಕರುನಾಡ ತಾಯಿ ಸದಾ ಚಿನ್ಮಯಿ ಕರುನಾಡ ತಾಯಿ ಸದಾ ಚಿನ್ಮಯಿ ಈ ಪುಣ್ಯ ಭೂಮಿ ನಮ್ಮ ದೇವಾಲಯ ಪ್ರೇಮಾಲಯ ಈ ದೇವಾಲಯ ಕರುನಾಡ ತಾಯಿ ಸದಾ ಚಿನ್ಮಯಿ ಕರುನಾಡ ತಾಯಿ ಸದಾ ಚಿನ್ಮಯಿ. ಇವಾಗ ತುಂಬಾ ವೈರಲ್ ಆಗ್ತಾ ಇದೆ, ಜನ ತುಂಬಾ ಕೇಳ್ತಾ ಇದ್ದಾರೆ. ಆ ಕರಿಮಣಿ ಮಾಲೀಕ ಯಾರು? ಬೇಗ ಹೇಳಮ್ಮ. ಒಂದ್ ಸಾಂಗ್ ಮುಖಾಂತರ ಹೇಳ. ಬೇಡ, ಕಸ್ಟಮರ್ಸ್ ಇದ್ದಾರೆ. ಪ್ಲೀಸ್. ಓಕೆ, ಎಂಜಾಯ್ ಮಾಡಿ.
ಮತ್ತೆ ಯಾರದು? ಕರಿಮಣಿ ಮಾಲೀಕ ಆಹಾ ಚಟಾಪಟ ಚಟಾಪಟ. ಆಹಾ ಒನ್ ಮೋರ್ ಅನ್ಬೇಕು ನೀವು. ನಾನು ನಂದಿನಿ ಬೆಂಗಳೂರಿಗೆ ಬಂದೀನಿ, ಪಿಜಿಲಿ ಎತ್ತೀನಿ, IT ಕೆಲಸ ಮಾಡ್ತೀನಿ, ಊಟ ಸರಿ ಇಲ್ಲ ಅಂದ್ರೂ ತಿಂತೀನಿ, ಬಂದ್ಬಿಟ್ಟು ಬೆಲ್ಲ ಮನೆ ಕಳಿಸ್ತೀನಿ. ಬಾರೆ ನಂದಿನಿ ಗೋಬಿ ತಿನ್ನಿಸ್ತೀನಿ, ಬೇಡ ಬಾರೆ ನಂದಿನಿ ಬ್ಯಾಂಗ್ಳೂರ್ ತೋರಿಸ್ತೀನಿ, ಓ ಬೇಡ ಬಾರೆ ನಂದಿನಿ ಪೇಡ ತಿನ್ನಿಸ್ತೀನಿ, ಬೇಡ ಬಾರೆ ನಂದಿನಿ ಪಿಕ್ಚರ್ ತೋರಿಸ್ತೀನಿ, ಓ ಬೇಡ ನಾನು ನಂದಿನಿ ಬೆಂಗಳೂರಿಗೆ ಬಂದೀನಿ, ಪಿಜಿಲಿ ಎತ್ತೀನಿ, IT ಕೆಲಸ ಮಾಡ್ತೀನಿ, ಊಟ ಸರಿ ಇಲ್ಲ ಅಂದ್ರೂ ತಿಂತೀನಿ, ಬಂದ್ಬಿಟ್ಟು ಬೆಲ್ಲ ಮನೆ ಕಳಿಸ್ತೀನಿ. ఇంక సెటప్ ఆపినడు పికప్ నల్తే ಯಾರೋ ಯಾರೋ ಗೀಚಿ ಹೋದ ಹಾಳು ಹಣೆಯ ಬರಹ, ದಿಕ್ಕು ದಾರಿ ತೋಚದೇನೆ ಕಾಲ ಕಳೆಯೋ ವಿರಹ, ಕತ್ತಲಲ್ಲಿ ಆ ಬ್ರಹ್ಮನು ಮರೆತ ಪ್ರೀತಿಯ ಎರಡಕ್ಷರದ ಮಾತುಂದ. ಅವನು ದೇವಸ್ಥಾನಕ್ಕೆ ನುಗ್ಗಿ ಉಂಡಿ ಹೊತ್ಕೊಂಡು ಹೋಗೋನಲ್ಲ, ಗರ್ಭಗುಡಿಗೆ ನುಗ್ಗಿ ದೇವ್ರನ್ನೇ ಹೊತ್ಕೊಂಡು ಹೋಗೋನು. ಊರ ಹೆಂಗಸರು ಅಟ್ಟಿ ಮುಂದೆ ನೀರು ಹಾಕಕ್ಕೆ ಹೆದರ್ತಾರೆ. ಯಾಕೆ ಗೊತ್ತಾ? ಅವನು ಬೀದಿನೆಲ್ಲ ರಕ್ತದಲ್ಲಿ ತಾರಿಸ್ಬಿಟ್ಟು ಹೋಗಿದ್ದ. ಅಷ್ಟು ದೊಡ್ಡ ಅಪರಾಧಿನ ಬಿಡಿಸೋದು ಸುಲಭ ಅಲ್ಲ. ಈಗ ಅವನು ಪುನಃ ಬರ್ತಾವನೆ, ನಮ್ಮೂರಿನ ಒಲೆ ಮಾರಿನ ಹೊತ್ಕೊಂಡು ಹೋಯ್ತಾನೆ. ಯಾರೇ ಅವನು? ದೇವಸ್ಥಾನ ಕೆಲಸನೇ ದ್ಯಾವ್ರು ಅನ್ಕೊಂಡಿದ್ ನನಗೆ ಆ ದ್ಯಾವ್ರು ಕೊಟ್ಟ ವರ ಏನಂದ್ರೆ 1000 ಮಚ್ಚು 100 ಕಡೆ ತಯಾರಾದ್ರು ಅದ್ರಾಗೆ ನಾನ್ ಮಾಡಿರೋ ಮಚ್ಚು ಯಾವುದು ಅಂತ ಗುರ್ತಿಡ್ಬಿಡ್ತಿದ್ದೆ. ಎಲ್ಲ ಅವುಗಳು ತಲೆ ಎತ್ತುತ್ತವೆ ದಣಿ, ಆದ್ರೆ ಕಾಳಿಂಗ ಸರ್ಪ ಮಾತ್ರನೇ ಹೆಡೆ ಎತ್ತೋದು. ಭ್ರಮೆ ನೋ ಪ್ರಾಬ್ಲಮ್. ಬ್ಯಾಕಲ್ ಗ್ಯಾಂಗು ಕೈಯಲ್ಲಿ ಹಂಗಿದ್ರೆ ಸಾಲ್ದು, ತಲೆಲಿ ಮೂಳೆ ಎದೆಲಿ ಖಲೀಜ ಇರಬೇಕು. ಕಚ್ಚೋ ಉಚ್ನಾಯನೆ ಅಟ್ಟಾಡ್ಸ್ಕೊಂಡು ಕೊಚ್ಚೋ ನಾನು, ಪಕ್ಕದಲ್ಲೇ ಕುತ್ಕೊಂಡು ಮಿಯಾವನ ಬೆಕ್ಕು ನೀನು. ಬಿಡ್ತೀನ? ಏ ಕ್ಯಾಡ್ಬರೀಸ್, ಆನೆ ನಡೆದಿದ್ದೆ ದಾರಿ ಬರ್ತಾ ಇದ್ದೀನಿ. ತಾಕತ್ತಿದ್ರೆ ಕಟ್ಟಾಕು. ಜಗತ್ತಿಗೆ ಒಬ್ಬನೇ ಅಧಿಪತಿ ಇರಬೇಕು ಥಾಮಸ್. ಗಾಯಗೊಂಡಿರೋ ಸಿಂಹದ ಉಸಿರು
ಗರ್ಜನೆಗಿಂತ ಭಯಂಕರವಾಗಿರುತ್ತೆ. ಅಲೆಗಳು ಕಾತಿರಿಸುವೆ, ಭೂಮಿ ಅಪ್ಪಳಿಸುವೆ. ರವಿ ಕಾದು ಕುಳಿತಿಹನು ಅಸ್ತಮವಾದ. ಗುಡುಗು ಸಿಡಿಲುಗಳ ದಿಬ್ಬಣ ಕಾಲ್ ಕೆರೆದು ನಿಂತಿದೆ ತನ್ನದೇ ಬರಹಕ್ಕೆ. ಯಾರೋ 10 ಜನ ನೋಡು ಡಾನ್ ಆದವನಲ್ಲ ಕಣೋ ನಾನು ಹೊಡೆದಿರೋ 10 ಜನನು ಡಾನೆ. ಏನ್ ನಮ್ ಕಂಡ್ರು ಹುಡ್ಕೊಳ್ಳೋರು ಒಬ್ರ ಇಬ್ರ, ದುಶ್ಮನ್ ಕಹಾ ಹೇ ಅಂದ್ರೆ ಊರ್ ತುಂಬಾ ಹೇ. ನಿನಗೊಂದ್ ಸತ್ಯ ಹೇಳ್ತೀನಿ ಕೇಳು, ಫ್ರೆಂಡ್ಸ್ ಜಾಸ್ತಿ ಇದ್ರೆ ಸೋಮಾರಿಗಳಾಗ್ಬಿಡ್ತೀವಿ, ಶತ್ರುಗಳು ಜಾಸ್ತಿ ಇದ್ರೆ ಅಲರ್ಟ್ ಆಗಿರ್ತೀವಿ. ನನ್ನ ಈ ಕನ್ನಡದ ಮಾತ ತೂವರುಂಡ ದೇವರೇ. ತೇರಾ ಏರಿ ಅಂಬರದಾಗೆ ನೇಸರು ನಗುತ್ತಾನೆ, ತೇರಾ ಏರಿ ಅಂಬರದಾಗೆ ನೇಸರು ನಗುತ್ತಾನೆ. ಮರಗಿಡ ತೂಗ್ಯಾವೆ ಹಕ್ಕಿ ಹಾಡ್ಯಾವೆ, ಮರಗಿಡ ತೂಗ್ಯಾವೆ ಹಕ್ಕಿ ಹಾಡ್ಯಾವೆ. ಬೀರ್ಯಾವೆ ಚೆಲುವ ಬೀರ್ಯಾವೆ, ಬಾ ನೋಡಿ ನಲಿಯೋಣ ತಮ್ಮ, ನಾವು ಹಾಡಿ ಕುಣಿಯೋಣ ತಮ್ಮ. ತೇರಾ ಏರಿ ಅಂಬರದಾಗೆ ನೇಸರು ನಗುತ್ತಾನೆ, ತೇರಾ ಏರಿ ಅಂಬರದಾಗೆ ನೇಸರು ನಗುತ್ತಾನೆ. ಮರಗಿಡ ತೂಗ್ಯಾವೆ ಹಕ್ಕಿ ಹಾಡ್ಯಾವೆ, ಮರಗಿಡ ತೂಗ್ಯಾವೆ ಚಿಲಿ ಪಿಲಿ ಹಕ್ಕಿ ಹಾಡ್ಯಾವೆ. ನಂಜುಂಡಾನೆ ನಮ್ ದೇವ್ರು, ನಮ್ ತಾತ ನಂಜ, ಮುತ್ತಾತ ನಂಜ. ನಂಜಿಲ್ಲದ ಕುಲದಲ್ಲಿ ಪಂಚಂಗಿರೋ ಮಗರಾಯ. ನಾನ್ ಪುಟ್ಟ ನಂಜ, ನಾನ್ ಪುಟ್ಟ ನಂಜ, ನಾನ್ ಪುಟ್ಟ ನಂಜ, ನಾನ್ ಪುಟ್ಟ ನಂಜ. ನಾ ಡ್ರೈವರ ನೀ ನನ್ನ ಲವ್ವರ, ನಾ ಡ್ರೈವರ ನನ್ನ ಲವ್ವರ. ಆಗೆಳ ದೂರ ಆಗೆಳ ದೂರ ಆಗೆಳ ದೂರ ಆಗೆಳ ದೂರ ಆಗೆಳ ದೂರ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ, ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ.